ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರೆ ನಮಸ್ಕಾರ. ಇನಿ ನಮ್ಮ ಅನ್ಪುಗ ಪೆಪ್ಪರ್ ಚಿಕನ್ ಲಿವರ್ 1 kg ದತ್ತು ಲಿವರ್ ನೀರುಳ್ಳಿ ರೆಡ್ ಅವು ಮಿಕ್ಸಿ ಚೂರು ಗ್ರೈಂಡ್ ಮಂತದ್ದು ದಿವಣ್ಣ ಪೇಸ್ಟ್ ಲೆಕ್ಕ ಟೊಮೆಟೊ ರೆಡ್ ಮಿಕ್ಸಿಡ್ ಪಾಡ್ದು ಇಲ್ಲೇ ಮಿಕ್ಸಿ ಪಾಡ್ದು ನಮ್ಮ ಗ್ರೈಂಡ್ ಮಾಡ್ಕೊಂಡು ನೀರು ಪಾಡ್ರಿ ಹೆಚ್ಚೈಕ್ ಶುಂಠಿ ಒಂದುಂಡು ಬಕ್ಕೊಂಜಿ ಮಲ್ಲ ಕಂಡೆ ಬೆಳ್ಳುಳ್ಳಿ ಬಕ್ಕೊಂಚೂರು ಒಂಜಿ ಅರ್ಧ ಸ್ಪೂನ್ ದತ್ತು ಜೀರಿಗೆ ಕಾರ್ನ್ಫ್ಲವರ್ 2 ಸ್ಪೂನ್ ಒಂಜಿ ಆಜಿ ಕಾಯಿ ಮೆಣಸಿ ಪೆಪ್ಪರ್ ಪೌಡರ್ ಒಂದು ಪುಡಿ ಮಾಡ್ತೀನಿ ಮಿಕ್ಸಿಡು ಒಂತೆ ಕರಿಬೇವು ಬೊಕೊಂತೆ ಕೊತ್ತಂಬರಿ ಸೊಪ್ಪು ಮತ್ತೆ ಮನ್ಪುನ ವಿಧಾನ ಒಂದು ಕಡಾಯಿ ದಿಕ್ಕ ಕೊಂತ ಎಣ್ಣೆ ಪಾಡುಗ ಮತ್ತೆ ನೀರುಳ್ಳಿ ಪಾಡುಗ ಮಿಕ್ಸ್ ಮಾಡ್ತೀರ ಬೇಸಪ್ಪು ಪಾಡುಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜೀರಿಗೆ ಎಲ್ಲ ಪಾಡುಗ ಮತ್ತು ಕಾಯಿ ಮೆಣಸು ಪಾಡುಗ ಮತ್ತು ಟೊಮೆಟೊ ಪೇಸ್ಟ್ ಪಾಡುಗ ಮತ್ತು ಚಿಕನ್ ಪಾಡುಗ ರುಚಿಗೆ ತಕ್ಕ ಉಪ್ಪು ಮತ್ತು ಅರ್ಧ ಸ್ಪೂನ್ ಮಂಜಲ್ ಮತ್ತು ಈರುಳ್ಳಿ ಕಪ್ಪು ಒಂದು ನೀರು ಪಾಡು ಬೇಯ್ಯಾಡು ಮತ್ತು ಚಿಕನ್ ಲಿವರು ಬೇಯ್ಯಾಡು ಒಂದು 10 ನಿಮಿಷ ಬೇಯ್ಯಾಡು ಮತ್ತು ಮುಚ್ಚಳದಿತ್ತದ ಪೆಪ್ಪರ್ ಮಾಡ್ಬೋದು ಕಾರ್ನ್ಫ್ಲವರ್ ನೀರು ಕಲಪದು ನೆಕ್ಬೇಕು ದಪ್ಪ ಎರಡು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಓಕೆ ಫ್ರೆಂಡ್ಸ್ ಇದು ರೆಡಿ ಆಂಡ್ ಪೆಪ್ಪರ್ ಚಿಕನ್ ಲಿವರ್ ಮಸ್ತ್ ಟೇಸ್ಟ್ ಇರ್ಬೋದು ಕಲರ್ಫುಲ್ ಕಲರ್ ಟ್ರೈ ಮಾಡ್ತಲೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡ್ತಲೇ, ಶೇರ್ ಮಾಡ್ತಲೇ, ಕಮೆಂಟ್